ಅದಕ್ಕೆ ಅದ್ರ ಮೇಲೆ ಇನ್ನೊಂದು ಟರ್ಮಲ್ಲು. ಎಷ್ಟು ಹಾಕಿದ್ರು ಹೊರಗಡೆ ಹೋದ್ಮೇಲೆ ಅಯ್ಯೋ ಇನ್ನೊಂದು ಲೇಯರ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. I am making my own Play-Doh. Hello everyone, good morning. ನಾವು ಹೊರಗಡೆ ಹೋಗ್ಬೇಕಾದ್ರೆ ಇವಾಗ ಇವನಿಗೆ ಇವಾಗ ಈ ವಿಂಟರ್ ಅಲ್ಲಿ ಎಷ್ಟು ಲೇಯರ್ ಹಾಕಿ ಹೋಗ್ತೀವಿ ಹೊರಗಡೆ ಅಂತ ತೋರಿಸ್ತೀನಿ ನಿಮಗೆ. ಹೊರಗಡೆ ಹೋಗ್ಬೇಕಾದ್ರೆ ಎಷ್ಟೆಲ್ಲ ಕವರ್ ಮಾಡ್ಕೊಂಡು ಹೋಗ್ಬೇಕು ಅಂತ. ಫಸ್ಟ್ ಸ್ಟಾರ್ಟಿಂಗ್ ಸಾಕ್ಸ್ ಹಾಕ್ಬಿಡೋದು, ಯಾಕಂದ್ರೆ ಇಲ್ಲಿ ಆಲ್ರೆಡಿ ಒಂದು ಪ್ಯಾಂಟ್ ಹಾಕಿದ್ದೀನಿ, ಅದ್ರ ಮೇಲೆ ಇನ್ನೊಂದು ಪ್ಯಾಂಟ್, ಅದ್ರ ಮೇಲೆ ಇನ್ನೊಂದು ಪ್ಯಾಂಟ್ ಹಾಕ್ಬೇಕಾದ್ರೆ ಆಮೇಲೆ ಸಾಕ್ಸ್ ಹಾಕೋಕ್ಕಾಗೋದಿಲ್ಲ. ಫಸ್ಟಿಗೆ ಸಾಕ್ಸ್ ಹಾಕ್ಬಿಡೋದು, ನಾವು ಒಂದು ಪ್ಯಾಂಟ್ ಹಾಕ್ಬಿಟ್ಟು ಸಾಕ್ಸ್ ಹಾಕೋದು ಫಸ್ಟಿಗೆ. ಹೊರಡೋದೇ ಒಂದು ದೊಡ್ಡ ಕೆಲಸ ಇಲ್ಲಿ. ಹೊರಡೋದಂದ್ರೆ ಎಲ್ಲ ಲೇಯರ್ ಹಾಕೊಂಡು ಹೊರಡೋಕ್ಕೆ ತುಂಬ ಟೈಮ್ ಬೇಕು. ಸೊ ಸದ್ಯಕ್ಕೆ ಫಸ್ಟ್ ನಾವು ಸಾಕ್ಸ್ ಹಾಕೋಣ. ಆ್ಯಂಡ್ ಆಲ್ರೆಡಿ ಇಲ್ಲೊಂದು ಥರ್ಮಲ್ ಇದೆ, ನಿಂತ್ಕೋ. ಅದ್ರ ಮೇಲೆ ಇನ್ನೊಂದು ಥರ್ಮಲ್ ಹಾಕ್ತೀನಿ ನಾನು. ಇದೊಂದು ಸ್ವಲ್ಪ ತೆಳ್ಳಗಿದೆ, ಸೊ ಅದಕ್ಕೆ ಅದ್ರ ಮೇಲೆ ಇನ್ನೊಂದು ಥರ್ಮಲ್ಲು. ಎಷ್ಟು ಹಾಕಿದ್ರು ಹೊರಗಡೆ ಹೋದ್ಮೇಲೆ ಅಯ್ಯೋ ಇನ್ನೊಂದು ಲೇಯರ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ತೀವಿ ನಾವು. ಬಿಡು. ಇದ್ರ ಮೇಲೆ ಏನು ಶರ್ಟ್ ಇದೆ, ಅದೇ ನಾರ್ಮಲ್ ಏನು ಶರ್ಟ್ ಹಾಕ್ತೀವಿ ಆ ಶರ್ಟು. ಅದಾದ್ಮೇಲೆ ಪ್ಯಾಂಟು ಹಾಕು. ಸೊ ಅಲ್ಲಿಗೆ 3 ಲೇಯರ್ಸ್ ಆಯಿತು. 1, 2 ಆ್ಯಂಡ್ ಇದು ಲಾಸ್ಟ್ ಅದು ಶರ್ಟ್. ಅದ್ರ ಮೇಲೆ ಇವಾಗ ಇಲ್ಲಿ 2 ಲೇಯರ್ ಅಷ್ಟೇ ಇದೆ. ಒಂದು ಒಳಗಡೆ ಒಂದು ಪ್ಯಾಂಟು, ಹೊರಗಡೆ ಒಂದು ಪ್ಯಾಂಟು. ಅದ್ರ ಮೇಲೆ ಇದು ಇನ್ನೊಂದು ಪ್ಯಾಂಟು, ಸ್ನೋ ಪ್ಯಾಂಟ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಇವಾಗ ಹೊರಗಡೆ ಸ್ನೋ ಅಲ್ಲೆಲ್ಲ ಹೋದಾಗ ಹಾಗೆ ಹೋದ್ರೆ ಅಕಸ್ಮಾತ್ ಏನಾದ್ರು ಅವ್ರು ಬಿದ್ದರೆ ಸ್ನೋ ಅಲ್ಲೆಲ್ಲ ಆಟ ಆಡ್ಬೇಕಾದ್ರೆ ಆ ಥರ ಏನಾದರೂ ಆದಾಗ ಈ ಪ್ಯಾಂಟೇ ಒದ್ದೆ ಆಗಿಬಿಡುತ್ತೆ, ಚಳಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಸ್ನೋ ಪ್ಯಾಂಟ್ ಅಂತ ಒಂದು ಎಕ್ಸ್ಟ್ರಾ ಇರುತ್ತೆ. ಸ್ಕೂಲ್ಗೆ ಹೋಗ್ಬೇಕಾದ್ರೂ ಇದನ್ನೇ ಹಾಕಿ ಕಳಿಸ್ಬೇಕು ಅವ್ರಿಗೆ. ಸೊ ಇದೇನು ಒದ್ದೆ ಆಗೋದಿಲ್ಲ, ಫುಲ್ ಒಂಥರ ಇದೆ. ಸೊ ಮೆಟೀರಿಯಲ್ ಒದ್ದೆ ಆಗೋದಿಲ್ಲ ಇದು. ಆ್ಯಂಡ್ ದಪ್ಪ ಕೂಡ ಇದೆ, ಚಳಿಗೂ ಆಗುತ್ತೆ. ಸೊ ಹಾಗಾಗಿ ಈ ಪ್ಯಾಂಟ್ ಮೇಲೆ ಸ್ನೋ ಪ್ಯಾಂಟ್ ಹಾಕಬೇಕು. ಸಾಫ್ಟ್ ಇದೆ ಒಳಗಡೆಯಿಂದ, ಹೊರಗಡೆಯಿಂದ ಒದ್ದೆ ಆಗೋದಿಲ್ಲ. ಸೊ ಅದ್ರ ಮೇಲೆ ಇನ್ನೊಂದು ಪ್ಯಾಂಟು. ಇದು ತುಂಬ ಸ್ನೋ ಇದ್ದಾಗ ಅದು ಮಾಡ್ಬೋದು, ಇಲ್ಲಾಂದರೆ ಸ್ನೋ ಆಗಿಲ್ಲ, ಬರೀ ಚಳಿ ಅಂದರೆ ಅವಶ್ಯಕತೆ ಇಲ್ಲ ಇದ್ರದ್ದು. ಬಟ್ ಅಂದ್ರೂ ಚಳಿಗೆ ಚೆನ್ನಾಗಾಗುತ್ತೆ. ಸೊ ನಾವು ಹಾಕ್ತೀವಿ. ಅದೇ ಇಷ್ಟೆಲ್ಲ ಹಾಕೊಂಡು ಹೊರಗಡೆ ಹೋಗಿ ಬರೋದೇ ಒಂದು ದೊಡ್ಡ ಸಾಹಸ. ಹಾಕಿದೆ ಒಳಗೆ ಮತ್ತೊಂದು ಹೋಗ್ತಾ ಸೆಕೆ ಆಗ್ತಾ ಇರುತ್ತೆ. ಎಸ್, ಅಲ್ಲಿಗೆ ಒಂದು ಸ್ಟೆಪ್ ಕಂಪ್ಲೀಟ್ ಆಯಿತು. ಇನ್ನು ಇದ್ರ ಮೇಲೆ ಸ್ಕಾರ್ಫ್ ಹಾಕೋಣ. ಆ್ಯಂಡ್ ಇದೊಂದು ಕುತ್ತಿಗೆಗೆ, ಇದು ಬೇಕಂದ್ರೆ ಹಾಕ್ಬೋದು, ಬೇಡ ಅಂದರೆ ಬೇಡ, ಆಪ್ಷನಲ್ ಇದು. ಹ್ಯಾಟ್ ಅಲ್ಲ, ಹಿಂಗೆ ಕುತ್ತಿಗೆ ಇದು. ಇದ್ರ ಮೇಲೆ ನೆಕ್ಸ್ಟ್ ಟೊಪ್ಪಿ, ಜಾಕೆಟ್ ಹಾಕೋ. ನೆಕ್ಸ್ಟ್ ಗ್ಲೌಸ್, ಆಮೇಲೆ ನೆಕ್ಸ್ಟ್ ಹಾಕು, ಬೇಗ ಕೈ ಹಾಕು. ಆಮೇಲೆ ಹೌದು ಅಂತಂದ್ರೆ ಟೊಪ್ಪಿ. ಅವನಿಗೆ ಅಂತಲ್ಲ, ನಾವು ಹೊರಗಡೆ ಹೋಗ್ಬೇಕಾದ್ರೆ ಲೇಯರ್ ಹಾಕೊಂಡೇ ಹೋಗ್ಬೇಕು. ಇವಾಗ ನಾವು ಒಳಗಡೆ ಜೀನ್ಸ್ ಹಾಕಿದ್ರು ಅದ್ರೊಳಗಡೆ ಒಂದು ಪ್ಯಾಂಟು, ಶರ್ಟ್ ಹಾಕಿದ್ರು ಅದ್ರೊಳಗಡೆ ಒಂದು ಲೇಯರು, ಹಂಗೆ ಹಾಕಿ ಅದ್ರ ಮೇಲೆ ಜಾಕೆಟ್ ಹಾಕೋದು. ಇಷ್ಟು ಪ್ಯಾಕ್ ಆದ್ಮೇಲೆ ಅಟ್ ದ ಎಂಡ್ ಒಂದು ಗ್ಲೌಸ್, ಅದನ್ನು 2 ಹಾಕ್ತೀವಿ. 1 ಹಾಕಿದ್ರೆ ಅದನ್ನು ಸಾಕಾಗಲ್ಲ. ಫಸ್ಟ್ ಒಳಗಡೆ ಒಂದು ಸ್ವಲ್ಪ ತೆಳ್ಳಗಿರೋದು ಹಾಕ್ತೀನಿ, ಅದ್ರ ಮೇಲೆ ಇನ್ನೊಂದು ದೊಡ್ಡದು ಹಾಕ್ತೀವಿ. ಸೊ ಅವಾಗ ಯಾಕಂತ ಹೇಳಿದ್ರೆ ಇಲ್ಲಿ ಮೈಗೆ ಚಳಿ ಆಗೋದಕ್ಕಿಂತ ಜಾಸ್ತಿ ಕೈ ಮತ್ತೆ ನಮ್ಮ ಕಾಲು ಫ್ರೀಸ್ ಆಗೋದು ಜಾಸ್ತಿ. ಸೊ ಕೈ ಮತ್ತೆ ಕಾಲು ಫುಲ್ಲು ಬೆಚ್ಚಿಗೆ ಇಟ್ಕೋಬೇಕಾಗುತ್ತೆ ಹೊರಗಡೆ ಹೋಗೋದಂದ್ರೆ. ಸೊ ಹಾಗಾಗಿ ಗ್ಲೌಸ್ ತುಂಬ ಇಂಪಾರ್ಟೆಂಟ್. ಸೊ 2 ಹಾಕ್ತೀವಿ ನಾವು. ಇಲ್ಲಿ ರೆಡಿಯಾಗಿ ಇಲ್ಲಿ ನಿಂತ್ಕೊಳ್ಳೋ ಇಷ್ಟೊತ್ತು ಹೊರಗಡೆ ಹೋಗೋ ಅಷ್ಟರಲ್ಲಿ ಫುಲ್ ಶೆಕೆ ಆಗಕ್ಕೆ ಶುರು ಆಗಿರುತ್ತೆ. ಹೊರಗಡೆ ಹೋಗಿ 1 ಸೆಕೆಂಡಲ್ಲಿ ಶೆಕೆಯಿಂದ ಅದು ಫುಲ್ ಕೋಲ್ಡ್ ಕನ್ವರ್ಟ್ ಆಗಿಬಿಡುತ್ತೆ. ಅದ್ರ ಮೇಲೆ ಈ ಗ್ಲೌಸ್ ಮೇಲೆ 2 ಇದೆ, ಇದನ್ನು ಹಾಕ್ತೀನಿ ಒಂದೊಂದ್ಸರಿ. ಇದು ಇನ್ನೂ ತಿಕ್ಕಾಗಿದೆ, ಅದರ್ವೈಸ್ ಇದೊಂದು ಇನ್ನೊಂದು ಇದು. ಸೊ 2 ಹಾಕಿದ್ರೆ ಸಾಕಾಗುತ್ತೆ. ಅಲ್ಲಿಗೆ ಮೇಲಿಂದ ಕೆಳಗೆ ಪ್ಯಾಕ್ ಆಯ್ತು. ಆಮೇಲೆ ಎಂಡಲ್ಲಿ ತಲೆಗೆ ಒಂದು ಟೊಪ್ಪಿ, ಇದನ್ನೊಂದು ಹಾಕಿ ಇದ್ರ ಮೇಲೆ ಇದನ್ನ ತಂದು ಇಲ್ಲ ಹಂಗೆ ಬಿಡ್ಬೋದು.
ಆಮೇಲೆ ಎಂಡ್ ಶೂ ಒಂದಿದೆ. ಲಾಸ್ಟ್ ಒನ್ ಉಳಿದಿರೋದು ಸ್ನೋ ಬೂಟ್ಸ್. ಸ್ನೋ ಇದ್ದಾಗ ಸ್ನೋ ಬೂಟ್ಸ್ ಹಾಕೊಂಡು ಹೋಗ್ಬೇಕು. ಅದರಲ್ಲಿ ಲೈಟ್ ಇದೆ. ಹೌದು, ರೇಂಜ್ ಶೂ ಅಲ್ಲಿ ಲೈಟ್ ಬೇರೆ ಇದೆ. ಎಸ್. ಆರೆಂಜ್ ಗ್ರೀನ್. ಅಲ್ಲಿಗೆ ಜಾಮ್ ಪ್ಯಾಕ್. ಅಲ್ಲಿಗೆ ನಮ್ದು ಲುಕ್ ರೆಡಿ ಆಯ್ತು. ವಿಂಟರ್ ಲುಕ್ ಇದು. ಹೊರಗಡೆ ಹೋಗ್ಬೇಕಾದ್ರೆ ಆಗೋ ಲುಕ್ ಒಂದು. ಇವಾಗ ಅದು ನ್ಯೂ ನಾರ್ಮಲ್ ಒಂದು ಮಾಸ್ಕ್. ಅಲ್ಲಿಗೆ ಎಲ್ಲ ಕವರ್ ಆಯ್ತು. ಒಂದು ಕಣ್ಣೆರಡು ಬಿಟ್ಟು ಮತ್ತೆಲ್ಲ ಫುಲ್ ಕವರ್. ಹಿಂಗೆ ಹೋಗ್ಬೇಕು ಹೊರಗಡೆ ಇಲ್ಲಿ ಫುಲ್ ಸ್ನೋ ಇದ್ದಾಗ. ಸೊ ನಾವಿವಾಗ ಇಷ್ಟೆಲ್ಲ ಪ್ಯಾಕ್ ಆಗಿ ಹೋಗ್ತಾ ಇರೋದು ಒಂದು ಇಂಡಿಯನ್ ಸ್ಟೋರ್ಗೆ. ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ. ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ಸೊ ಏನಾದ್ರು ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಸಂಕ್ರಾಂತಿ ಶಾಪಿಂಗ್ ಮಾಡೋಕ್ಕೆ, ಗ್ರಾಸರಿ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅಲಸಿನಿ. ಬಟ್ ಅವನು ಇವಾಗ ಸದ್ಯಕ್ಕೆ ಎಲ್ಲ ಯಾವುದು ಬೇಡ ಅಂತ ತೆಗೆದ್ಬಿಟ್ಟ. ಇವಾಗ ಅಷ್ಟೊಂದು ಸ್ನೋ ಬಿದ್ದಿರೋದಿದೆ, ಬಟ್ ಸ್ಟಿಲ್ ಬೇಡ ಅಂತ ಹೇಳಿ. ನನಗೆ ನೆಕ್ಸ್ಟ್ ಟೈಮಿಗೆ ಬೇಕು. ಅದಕ್ಕೆ ಏನು ಬೇಕು? ಅವನಿಗೂ ಸ್ಕೂಲಲ್ಲಿ ಏನೇನೋ ಮಾಡೋಕ್ಕೆ ಏನೋ ತರಬೇಕು ಅಂತೆಲ್ಲ ಹೇಳಿದ್ದಾರೆ. ಸೊ ಅದಕ್ಕೆ ಅವನು ಇವಾಗ ನಮ್ಮ ಜೊತೆ ಶಾಪಿಂಗ್ ಹೊರಟಿದ್ದಾನೆ. ಅಲಸಿನಿ. ಟೆಂಪ್ರೇಚರು 1 ಡಿಗ್ರಿ ಇದೆ. ಪ್ಲಸ್ಸಲ್ಲಿದ್ದರೆ ಅದೇ ನಮಗೆ ಪ್ಲಸ್ಗೆ ಹೋಗೋದೇ ಕಮ್ಮಿ. ವಿಂಟರಲ್ಲಿ ಫುಲ್ ಮೈನಸಲ್ಲೇ ಇರುತ್ತೆ. ನೆನ್ನೆ ಎಲ್ಲ -9 ಆಗಿತ್ತು. ಸೊ ಇವತ್ತೇನೋ +1 ಅಲಸಿನಿ. +1 ಪ್ಲಸ್ಸಲ್ಲಿದೆ, ಮೈನಸಲ್ಲಿಲ್ಲ ಅಂತ ಹೇಳಿ. ಚಳಿ ಇಲ್ಲ ಅಂತ. ಚಳಿ ಇಲ್ಲ ಅಂತಲ್ಲ, ಸ್ವಲ್ಪ ಕಮ್ಮಿ ಚಳಿ ಅಂತ ಅಷ್ಟೇ. ಪ್ಲಸ್ಸಲ್ಲಿದೆ ಅಂದರೆ ಒಂದು ಸ್ವಲ್ಪ ಕಮ್ಮಿ ಚಳಿ ಅಂತ. ಮೈನಸಲ್ಲಿದೆ ಅಂದರೆ ಫುಲ್ ಚಳಿ ಇದೆ. ಓಕೆನಾ? ನೀವು ತುಂಬ ಜನ ಅನ್ಕೊಂತೀರಾ ನಿಮ್ಗೆ ಅವ್ರಿಗೆ ಇಷ್ಟ ಆಗೋದಿಲ್ವೇನೋ ನೀವು ವಿಡಿಯೋ ಮಾಡೋದು, ಅವ್ರು ಮಾತಾಡೋದಿಲ್ಲ ಅಂತ. ಅವ್ರಿಗೆ ಇಷ್ಟ ಆಗುತ್ತೆ. ಅವ್ರು ಸಜೆಷನ್ ಬ್ಯಾಕ್ಗ್ರೌಂಡಿಂದ ಕೊಡ್ತಾ ಇರ್ತಾರೆ. ನಾವು ಎದುರುಗಡೆ ಕ್ಯಾಮ್ರಾ ಮುಂದೆ ಏನಿದ್ರು ನಾವೇ ಮಾತಾಡೋದು. ಸಜೆಷನ್ಸ್ ಆ ಕಡೆಯಿಂದ ಬರ್ತಾ ಇರುತ್ತೆ. ಇದೇನ್ರಿ ಅಂಶ್? ಇದೇನು? ಕಬ್ಬಿದು. ಸಂಕ್ರಾಂತಿದು ಮೇನು ಕಬ್ಬು, ಆಮೇಲೆ ಎಳ್ಳು ಬೆಲ್ಲ ಎಲ್ಲ. ಸೊ ಕಬ್ಬು ಸಿಕ್ತು ನಮ್ಗೆ ಇವತ್ತಿಗೆ. ಆ್ಯಂಡ್ ರೇಯನ್ಸ್ದು ಫೇವ್ರೇಟ್ ಬೂಂದಿ ಲಾಡು. ಸೊ ಇವತ್ತು ರೇಯನ್ಸ್ ಸ್ಕೂಲಲ್ಲಿ ಏನೋ ಒಂದು ಸ್ಪೆಷಲ್ ಆಗಿ ಹೇಳ್ಕೊಟ್ಟಿದ್ದಾರೆ. ಅವನಿಗೆ ಏನೋ ಒಂದು ಕಲಿಸ್ಕೊಟ್ಟಿದ್ದಾರೆ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನು ಅಂತ. 2 cups ಆಫ್ ಫ್ಲವರ್ಗೆ 1 cup ಆಫ್ ಸಾಲ್ಟ್ ಹಾಕು. So you can mix the flour and the salt together. 1 cup of salt. Yeah, so take a little spoon and you can start mixing the flour Mixing and it salt up. together. ಇದರಲ್ಲಿ ಮಿಕ್ಸ್ ಮಾಡು. Slowly so the flour doesn't Mix get it. everywhere, okay? 2 cups ಆಫ್ ಫ್ಲವರ್ ಹಾಕಿರೋದು, ಅಂದ್ರೆ ಪ್ಲೇನ್ ಫ್ಲವರ್, ಅದು ಆಲ್ ಪರ್ಪಸ್ ಫ್ಲವರ್. ಅದಕ್ಕೆ 1 cup ಆಫ್ ಸಾಲ್ಟ್. ಅದಕ್ಕಲ್ಲ, ಇದಕ್ಕೆ ಈ ಬೌಲ್ಗೆ ತಗೊಂಡು 1 cup ಈ ಬೌಲ್ Question out there? ಇದಕ್ಕೆ choose the color you like to use. ಇದರಲ್ಲಿ ನಾವು ಇವಾಗ ಬ್ಲೂ ಕಲರ್ ಇದೆ ಹಾಕೋಣ. ಓಕೆನಾ? Going to mix. I have the same color. Okay, so Rayansh, in the water, 1 cup of water, you're going to drop the food coloring into the water. Okay? 1 drop. You can Drop do as ಮಾಡಿ. many drops as you ಎಷ್ಟು want. ಬೇಕೋ ಅಷ್ಟು ಹಾಕು. Drop. So you're going to color your water. ಪ್ರೆಸ್ ಮಾಡು, ಪ್ರೆಸ್ ಇಟ್. Okay? 1 ಇನ್ನೊಂದೆರಡು ಡ್ರಾಪ್ ಹಾಕು. ಇನ್ನೊಂದು ಡ್ರಾಪ್. So just Wow. ಇನ್ನೊಂದು ಸ್ವಲ್ಪ ಹಾಕೋಣ. ಡ್ರಾಪ್ ಹಾಕೋಣ. ಎಲ್ಲ ವಾಟರ್ ಅದಾಗಿದೆಯಲ್ಲ, ಮಿಕ್ಸ್ ಮಾಡು. ಅದು ವಾಟರ್ ಟರ್ನ್ ಆಯ್ತದ ಬ್ಲೂ. ವಾವ್. ಸಾಕಲ್ಲ ಕಲರು? 1 ಟೇಬಲ್ ಸ್ಪೂನ್. ಹಾಕು. ಮಿಕ್ಸ್. yeah, so 1 tablespoon of oil into the water. 1 tablespoon of oil into the water. And then you can mix it together. Mix it together. Mix it. Mix it. No, the water and the oil. I am making my own Play-Doh. Good job. ಕೋಲ್ಡ್ ವಾಟರ್ಗೆ
ಏನಾಗ್ತದೆ ರೇಂಜ್ ನೀನು ಕಲರ್ ಹಾಕ್ದೆ, ಕಲರ್ ಹಾಕಿ Food ಅದಕ್ಕೆ colour. 1 ಟೇಬಲ್ ಸ್ಪೂನ್ ಆಫ್ ಆಯಿಲ್. Oil. ಇವಾಗ ಅದನ್ನ ಅದನ್ನ ಹಿಟ್ಲಾಗಿ ಇದಕ್ಕೆ ಮಿಕ್ಸ್ ಮಾಡು. ಹಾಕದಕ್ಕೆ ಹಾಕ್ಬೇಕಾ? ಇದು ಮೇಲೆ ಸ್ಲೋ ಸ್ಲೋ. We're going to mix the flour and combine Wow. to mix This is the fun part, right? Now Flower. you mix it. Flower ಫಸ್ಟ್ ಇದನ್ನ ಮಿಕ್ಸ್ ಮಾಡು, ಆಮೇಲೆ ನೀನ್ ಕೈಯಲ್ಲೇ ಮಾಡು. ಸಿ ಲುಕ್ ಅಟ್ ಮಿಸ್ ಚಾವ್ ಹೆಂಗ್ ಮಾಡ್ತಾ ಇದ್ದಾರೆ ನೋಡಲಿ. ಫ್ಲವರ್ ಉದೇ ಆಯ್ತು ಫ್ಲವರ್ really need to use your muscles, okay? Look, you have to You need to mix use it. your muscles. ಕೈಯಲ್ಲಿ ಮಾಡ್ಬೇಕಂತೆ. Do it in your hand. Mix it, do it in your hand. ಏನಾಗಲ್ಲ. ಫುಲ್ ಮಿಕ್ಸ್ ಮಾಡಿ ಏನಾಗಲ್ಲ. ಫುಲ್ ಮಾಡು. ಇವತ್ತು ಅವನಿಗೆ ಅವನ ಸ್ಕೂಲಲ್ಲಿ ಪ್ಲೇಡೋ ಹೆಂಗೆ ಮಾಡ್ಬೋದು ನೀವು ಮನೆಯಲ್ಲೇ ಇಟ್ಕೊಂಡು ಮನೇಲೇ ಇರೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮನೆಯಲ್ಲೇ ಹೆಂಗೆ ಪ್ಲೇಡೋ ಮಾಡೋದು ಅಂತ ಹೇಳ್ಕೊಟ್ರು ಅಲ್ಲ ರೇಂಜ್. ಎಷ್ಟು ಈಸಿ ಅಂದರೆ ಜಸ್ಟ್ ಪ್ಲೇನ್ ಫ್ಲವರ್ ಬೇಕು, ಮೈದಾ ಆಲ್ ಪರ್ಪಸ್ ಫ್ಲವರ್. ಅದು ಒಂದು 2 ಕಪ್ ಹಾಕಿದ್ರೆ ಅದಕ್ಕೆ 1 ಕಪ್ ಅಷ್ಟು ಸಾಲ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು. ಆಮೇಲೆ ಕೋಲ್ಡ್ ವಾಟರ್ಗೆ ಸಪ್ರೇಟ್ ಕಪ್ಪಲ್ಲಿ ಕೋಲ್ಡ್ ವಾಟರ್ ತೊಗೊಂಡು 1 ಕಪ್ ಅಷ್ಟು ಕೋಲ್ಡ್ ವಾಟರ್ಗೆ ಫುಡ್ ಕಲರಿಂಗ್ ಹಾಕೋದು. ಯಾವ ಕಲರ್ ಪ್ಲೇಡೋ ಬೇಕೋ ಆ ಕಲರ್ ಪ್ಲೇಡೋ ಫುಡ್ ಕಲರಿಂಗ್ ಹಾಕೋದು. ಅದನ್ನು ಹಾಕ್ಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೋದು. ಯಾವ ಆಯಿಲ್ ಆದರೂ ಆಗುತ್ತೆ. ಅದನ್ನು ಮಿಕ್ಸ್ ಮಾಡೋದು. ಫ್ಲವರ್ ಏನಿದೆ ಹಿಟ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಡೋ ಥರ ರೆಡಿ ಮಾಡೋದು. ಸೊ ಅಲ್ಲಿಗೆ ಪ್ಲೇಡೋ ರೆಡಿ ಆಗುತ್ತೆ. ನಾವು ಬ್ಲೂ ಕಲರ್ ಪ್ಲೇಡೋ ಮಾಡಿದ್ವಿ ಇವತ್ತು ಅಲ್ಲ ರೇಂಜ್. ಇವಾಗ ಅದನ್ನ ಯೂಸ್ ಮಾಡ್ಕೊಂಡು ಅವನು ABC ಎಲ್ಲ ಬರಿತಾ ಇದ್ದಾನೆ. ಸೊ ಮನೆಯಲ್ಲೇ ಆರಾಮಾಗಿ ಪ್ಲೇಡೋ ರೆಡಿ ಮಾಡ್ಕೋಬಹುದು. Here is my ABCD Play-Doh. Good job, Rayanj. So Rayanj made letters. ನಿಮ್ಮನೆಲ್ಲೂ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ನೀವು ಅವ್ರ ಜೊತೆ ಈ ಥರ ಪ್ಲೇಡೋ ಮಾಡಿ ಕೊಡ್ಬೋದು. ಅವ್ರಿಗೆ ಅವ್ರ ಜೊತೆ ಸೇರ್ಕೊಂಡು ಮಾಡ್ಬೋದು. ಆಮೇಲೆ ಹಿಂಗೆ ಮಾಡಿ ಸ್ವಲ್ಪ ರೌಂಡ್ ಮಾಡಿ ಶೇಪಿನ ತಗೊಂಡು ಬಂದೆ ಅದನ್ನು ಹಿಂಗಿದ್ದರು ಆಮೇಲೆ ಸೈಡ್ ದರ ತೆಗೆದು ಆಮೇಲೆ ಮಿಡ್ಲರ್ ಇಟ್ಟಿದ್ದು ಅಂತ ಶೇಪ್ ಆಗುತ್ತೆ ಒಂದು. ಎಸ್, ತುಂಬಾ ಜನ ಮೊನ್ನೆ ಕೇಳಿದ್ರಿ ಅವ್ನ ಸ್ಕೂಲ್ ಹೆಂಗಾಗುತ್ತೆ ತೋರಿಸಿ, ತುಂಬಾ ಸ್ವಲ್ಪ ಜಾಸ್ತಿ ಹೊತ್ತು ತೋರಿಸಿ ಅಂತ. ಸೊ ಅಂದರೆ ಅವ್ರು ಹಾಗೆ ಇಲ್ಲಿ ತುಂಬ ಈ ಥರ ಆರ್ಟ್ ಈ ಥರದ್ದು ಕ್ರಿಯೇಟಿವಿಟಿಗಳೆಲ್ಲ ಈ ಥರದ್ದೇ ಜಾಸ್ತಿ ಮಾಡಿಸ್ತಾರೆ. ಬರ್ಸೋದೆಲ್ಲ ತುಂಬಾ ಕಮ್ಮಿ, ಓದಿಸ್ತಾರೆ ತುಂಬ. ಸೊ ಇವಾಗ ಇಲ್ಲಿ ಮಕ್ಕಳಿಗೆ ಫಸ್ಟು ಓದೋಕ್ಕೆ ಕಲಿಸೋದು, ಬರೆಯೋದೆಲ್ಲ ಇಲ್ಲ, ಬರೆಯೋದೇನಿದ್ರು ಆಮೇಲೆ. ಸೊ ಫಸ್ಟ್ ಏನಿದ್ರು ಓದೋಕ್ಕೆ ತುಂಬ ಕಲಿಸ್ತಾರೆ. ತುಂಬ ಸ್ಟೋರೀಸು ಪೋಯಮ್ಸ್ ಆ ಥರದ್ದೆಲ್ಲ ಡೈಲಿ ಓದಿಸ್ತಾರೆ. ಸೊ ಇವಾಗ ಅವನಿಗೆ ಸ್ಟಾರ್ಟಿಂಗ್ ಏನೂ ಗೊತ್ತಿರಲಿಲ್ಲ ಇವನಿಗೆ ಓದೋಕ್ಕೆ. ಫಸ್ಟ್ ಒಂದು ಅಸೆಸ್ ಮಾಡ್ತಾರೆ ಅವ್ರಿಗೆ ಎಷ್ಟು ಗೊತ್ತಿದೆ ಅಂತ ನೋಡೋಕ್ಕೆ. ಆವಾಗ ಇವನಿಗೆ ಸಿಂಪಲ್ ವರ್ಡ್ ಕೂಡ ಗೊತ್ತಿರಲಿಲ್ಲ ಹೆಂಗೆ ಹೇಳೋದು, ಅದೇನು ಹೆಂಗೆ ಅದನ್ನು ಓದೋದು ಅಂತ. ಸೊ ಅದಾದ್ಮೇಲೆ ಇವಾಗ ಪ್ರಾಕ್ಟೀಸ್ ಮಾಡಿ 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 ಡೈಲಿ ಓದಿ ABCD ಅಷ್ಟೇ ಗೊತ್ತಿದ್ದು ಅಷ್ಟೇ ಗೊತ್ತಿದ್ದಿದ್ದು ಅವನಿಗೆ. ಸೊ ಇವಾಗ ಓದಿ ಅವನಿಗೆ ಅಭ್ಯಾಸ ಆಗಿದೆ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಒಂದು ಸಿಂಪಲ್ ಆಗಿರುವಂಥ ಏನಾದರೂ ಒಂದು ಸ್ಟೋರಿ ಆಗಿರ್ಬೋದು ಅಥವಾ ಏನಾದರೂ ಒಂದು ಪೋಯಮ್ ಆಗಿರ್ಬೋದು ಆ ಥರದ್ದೆಲ್ಲ ಅವನೇ ಓದ್ತಾನೆ ಆರಾಮಾಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್.